ನಮ್ಮ ಪಕ್ಷದ 23 ಮಂದಿ ಕಾರ್ಯಕರ್ತರು ಗ್ರಾಮ ಪಂಚಾಯತ್ಗಳಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನ ಅಲಂಕಾರ ಮಾಡಿದ್ದಾರೆ. ಈ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಚಿಕ್ಕ ವಯಸ್ಸಿನವರೆಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರೆ. ಅವರೆಲ್ಲರಿಗೂ ನನ್ನ ಸಂಪೂರ್ಣ ಬೆಂಬಲ ನೀಡುತ್ತೇನೆ ಎಂದು ತುರುವೇಕೆರೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿದ್ದಾರೆ. ನೂತನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಸನ್ಮಾನ ಮಾಡಿ ಮಾತನಾಡಿದ ಶಾಸಕರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಟ್ಟಿಗೆ ಕೆಲಸಗಳನ್ನು ಹಮ್ಮಿಕೊಂಡು ಎಲ್ಲರ ವಿಶ್ವಾಸ ಗಳಿಸಿ ಒಳ್ಳೆಯ ಕೆಲಸಗಾರಿಗಳನ್ನ ಮಾಡಿ ಎಂದು ಕಿವಿ ಮಾತು ಹೇಳಿದರು. ಜೆಡಿಎಸ್ ಮುಖಂಡ ಹೆಡಗಿಹಳ್ಳಿ ವಿಶ್ವನಾಥ್ ಮಾತನಾಡಿ, 34 ಗ್ರಾಮ ಪಂಚಾಯತ್ಗಳಲ್ಲಿ 23 ಗ್ರಾಮ ಪಂಚಾಯತ್ಗಳಲ್ಲಿ ಅಧಿಕಾರವನ್ನ ನಮ್ಮ ಜೆಡಿಎಸ್ ಪಕ್ಷ ಹಿಡಿದಿದೆ ಎಂದ್ರೆ ನಮ್ಮ ಶಾಸಕರಿಗೆ ಇದರ ಶ್ರೇಯಸ್ಸು ಲಭಿಸುತ್ತದೆ. ಇದು ಅವರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿದರು. ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಸೊಪ್ಪನಹಳ್ಳಿ ಮಧು ಸ್ವಾಗತ ಮಾಡಿದರು. ವೆಂಕಟಾಪುರ ಯೋಗೇಶ್ ನಿರೂಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಲೀಲಾವತಿ ಗಿಡ್ಡಯ್ಯ, ವಿಜಯೇಂದ್ರ, ಲೋಕೇಶ್ ಬಾಬು, ತಿಮ್ಮೇಗೌಡ, ಗಿರೀಶ್ ಆಚಾರ್, ಲಂಕೇಶ್ ಸೇರಿದಂತೆ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಹೊಸ ಸಂಪ್ರದಾಯವನ್ನ ನಮ್ಮ ಅಧ್ಯಕ್ಷರು ಮತ್ತು ಯೋಗೀಶರು ಜಾರಿ ಮಾಡಿದ್ದಾರೆ. ಅದು ಸಹಜವಾಗಿ ನಮ್ಮ ಪಕ್ಷದ ಅಧ್ಯಕ್ಷ ಉಪಾಧ್ಯಕ್ಷನ ನಾವೇ ಗೌರವಿಸಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಕರೆದು ಅಭಿಮಾನ ಪೂರ್ವಕವಾಗಿ ಗೌರವಿಸಿದ ನಮ್ಮ ಪಕ್ಷದ ವತಿಯಿಂದ ನಾನೀಗ ಸನ್ಮಾನ್ಯ ದೊಡ್ಡೇಗೌಡರಿಗೆ, ಯೋಗೀಶ್, ಮಧು ಮತ್ತು ಸ್ನೇಹಿತರಿಗೆಲ್ಲ ನನ್ನ ತುಂಬ ಕೃತಜ್ಞತೆ ಈ ಮೂಲಕ ನಾನು ಹೇಳಿ ಬಯಸ್ತೇನೆ. ಮತ್ತೆ ಲೀಲಾವತಿ ಹೇಳಿ ಬಹಳ ಇರಬೇಕು. ನಾನು ಇದಕ್ಕೆ ಇಷ್ಟ. ಕಾರಣ ಅಂದ್ರೆ ಮುಂಚಿತವಾಗಿ ನಮ್ಮ ಕೆಡಿಪಿ ಮೀಟಿಂಗ್ ಫಿಕ್ಸ್ ಆಗಿದ್ದರಿಂದ ತುರುವೇಕೆರೆ ಹೋಗ್ಬೇಕಾಗುತ್ತೆ. ಅಲ್ಲಿ ಭಾಗವಹಿಸಿ ಕೆಡಿಪಿ ಅಧ್ಯಕ್ಷ ನಾನೇ ಇರ್ತೀನಿ. ಹಂಗಾಗಿ ಅಲ್ಲಿ ಹೋಗ್ಬೇಕಾಗಿರೋದ್ರಿಂದ ಬೇಗ ಮುಗಿಸ್ತಾ ಇದ್ದೀವಿ. ಅವರು ತಿಂಡಿ ಆಗಿದ್ರೆ ಸಂತೋಷ, ಆಗಿದ್ರೆ ತಿಂಡಿ ಮಾಡ್ಕೊಂಡು ಹೋಗಿದ್ದ ಈ ಸಂದರ್ಭದಲ್ಲಿ ವಿನಂತ ಮದುವೆ ಕೆಲಸ ಮಾಡೋದು ಕಷ್ಟ ಇದೆ. ಈ ಒಳಗಡೆ ಬೇಸಿ ಇಬ್ಬರು ಈಗ ಬಂದಿದ್ದಾರೆ. ಹಾಗಾಗಿ ಬಾ ಬೇರೆ ಬಾ ಹಾಗಾಗಿ ಹೊರಬ ಬನ್ನಿ ಅವರಿಬ್ಬರು ಬಹಳ ಅಧ್ಯಕ್ಷ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಅಧ್ಯಕ್ಷ ಆಗ್ಬಿಟ್ಟಿದ್ದಾರೆ. ನಾನು ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ. ಕಾರಣ ಏನಂದ್ರೆ ಇದು ನಮ್ಮ ಇದು NREG ತೊಂದರೆ ಆಗಿದೆ ಎಲ್ಲರಿಗೂ ಸಹ. ಹಂಗಾಗಿ ಬನ್ನಿ ತಿನ್ನೇಗೌಡ್ರೆ, ಏನ್ರಿ ಫೋನ್ ಅಪಾಯಿಂಟ್ಮೆಂಟ್ ನೀವು. ನೆಕ್ಸ್ಟ್ ನಾನು KDP ಮೀಟಿಂಗ್ ಅಲ್ಲಿ ಈ ಸಬ್ಜೆಕ್ಟ್ ಅನ್ನು ಓಪನ್ ಮಾಡಿ ನಿಮಗೆ ಹೇಳ್ತಾ ಅವಾಗೆಲ್ಲರೂ ಸಹ ಬಹಳ ಜನ 15, 20, 30 ಲಕ್ಷ ಕಟ್ ಮಾಡೋರು ಇದ್ದೀವಿ. ಏನೋ NREG 4 ಕಾಸು ಮಾಡ್ಕೋಬಹುದು ಅಂತ 1.5 ವರ್ಷದಿಂದ NREG ಏನು ನಡೀತಾ ಇಲ್ಲ. ನಿಮಗೆ ಬಡ್ಡಿ ಕಟ್ಟಕ್ಕೂ ಆಗ್ತಾ ಇಲ್ಲ. ಪಾಪ ಅಂತ ಪರಿಸ್ಥಿತಿಲಿ ನಾವೆಲ್ಲ ಇದ್ದೀರಾ, ನಾನು